ಹರೇ ಶ್ರೀನಿವಾಸ, ಹೇಗಿದ್ದೀರಾ? ಇದು ಗುರುವಾರದ ಅಲಂಕಾರ, ಶುಕ್ರವಾರದ ಅಲಂಕಾರ, ಆನಂತರ ಇವತ್ತಿನ ಅಲಂಕಾರ ಎಲ್ಲನೂ ಜೊತೆಗೆ ಹಾಕ್ತಾಯಿದ್ದೀನಿ. ಶಾರ್ಟ್ಸಲ್ಲಿ ಹಾಕಿದ್ದೀನಿ, ಶಾರ್ಟ್ಸನ್ನು ನೋಡೋದನ್ನು ಮರಿಬೇಡಿ. ಅದಕ್ಕೆ ನಾನು ಡೀಟೇಲಾಗಿ ತೋರಿಸ್ತಾ ಇಲ್ಲ. ಇವತ್ತಿನ ಒಂದು ಟ್ರೆಡಿಷನಲ್ ರೆಸಿಪಿ ನನ್ನ ಅತ್ತೆ ಮಾಡ್ತಿರುವಂಥದ್ದು, ಆ ರೆಸಿಪಿ ಜೊತೆ ಬಂದಿದ್ದೀನಿ. ಸೌತೆ ಮುಂಚಿ ಅಂತ ಹೇಳ್ತಾರೆ, ಮಂಗಳೂರು ಸೌತೆಯಿಂದ ಮಾಡುವಂಥದ್ದು. ಅದನ್ನ ಮಾಡೋಣ ಇವತ್ತು. ತುಂಬಾ ಚೆನ್ನಾಗಾಗುತ್ತೆ. ಒಂದು ತಂಬುಳಿ, ಸೌತೆ ಮುಂಚೆ, ಆಮೇಲೆ ಬಾಳಕದ ಮೆಣಸು, ಇಷ್ಟೇ ನಾನು ಮಾಡಿರುವಂಥದ್ದು. ಸಿಂಪಲ್ ಊಟ. ಈ ಮಂಗಳೂರು ಸೌತೆ ತಗೊಂಡು ಅದನ್ನ ಕಟ್ ಮಾಡಿಕೊಂಡು ಬೀಜ ಅದರ ತಿರುಳು ತೆಗೆದಿಟ್ಕೊಳ್ಳಿ. ಆನಂತರ ಸೋಸಿ ಅದರ ನೀರು ತೆಕ್ಕೊಳ್ಬೇಕು. ನೀರು ಎಸಿಬಾರ್ದು ಅದರದ್ದು. ಏನು ಗೊತ್ತಾ, ಆವತ್ತು ನನಗೆ ಇಡೀ ದಿವಸ ಕರೆಂಟ್ ಇರಲಿಲ್ಲ. ಈ ರೆಸಿಪಿ ಮಾಡುವತ್ತು 2 ದಿವಸದ ಹಿಂದೆ ಮಾಡಿರುವಂಥದ್ದು. ಯಾಕೆ ಅಂತ ನಾನು ಆಮೇಲೆ ಹೇಳ್ತೀನಿ ನಿಮಗೆ. ಕರೆಂಟೇ ಇರಲಿಲ್ಲ. ಈಗ ಮಳೆ ಹೋಗೋದು ಬರೋದು, ತುಂಬ ಸೆಕೆ. ಈ ಜೂನ್ ಮುಗೀತಾ ಬಂದರೂ ಇನ್ನೂ ಮಳೆ ಬಂದಿಲ್ಲ. ಇದೆಲ್ಲ ಇಲ್ಲಿದ್ದು ಪ್ರಾಬ್ಲಮ್ಮು. ನಮ್ಮದು ಮಾತ್ರ ಅಲ್ಲ, ಇಡೀ ದೇಶದ್ದೇ ಪ್ರಾಬ್ಲಮ್ಮು. ನೋಡಿ, ಅದರ ಬೀಜ ತೆಗೆದಿಟ್ಕೊಂಡು ಅದನ್ನ ನಾವು ತೆಂಗಿನಕಾಯಿ ತುರಿತೀವಲ್ಲ, ಹೆರೆಮಣೆಯಲ್ಲಿ ಹೆರಿಬೇಕು. ಅದನ್ನ ನಿಮಗೆ ಹೆರಿಯೋಕ್ಕಾಗೋದಿಲ್ಲ, ಹೆರೆಮಣೆ ಇಲ್ಲ ಅಂತನೋರು ಅದರ ಸಿಪ್ಪೆ ತೆಗೆದು ನೀಟಾಗಿ ಮಿಕ್ಸಿಗೆ ಹಾಕ್ಕೊಂಡು ಅದನ್ನ ನೈಸ್ ಮಾಡ್ಕೊಳ್ಳಿ. ಸ್ವಲ್ಪ ತೀರ ನೈಸ್ ಬೇಡ, ನಾರ್ಮಲಾಗಿ ನೈಸ್ ಆಗಲಿ, ತುಂಬಾ ಚೆನ್ನಾಗಾಗುತ್ತೆ. ನಾನು ಈ ಥರ ಹೆರ್ಕೊಂಡು ಮಾಡಿಕೊಂಡೆ. ಕರೆಂಟ್ ಇಲ್ಲದ ಕಾರಣ ಏನು ರೆಸಿಪಿ ಮಾಡೋದು ಅಂತ ಅಂದ್ಬಿಟ್ಟು ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಹೆರಿಬೇಕಿದ್ರೆ ಮಾತ್ರ ಸ್ವಲ್ಪ ಜಾಗ್ರತೆ ಆಗಲಿ. ಯಾಕಂತಂದರೆ ಹೆರಿಬೇಕಿದ್ರೆ ಕೈಗೆ ಬರುತ್ತೆ. ಯಾಕಂದರೆ ಅದು ಸಿಪ್ಪೆ ಜಾಸ್ತಿ ದಪ್ಪ ಇರದ ಕಾರಣ ಜಾಸ್ತಿ ಫೋರ್ಸ್ ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ತಿರುಳು ಅದರಲ್ಲಿ ಉಳಿದ್ರೂ ಅದರ ಚಟ್ನಿ ಮಾಡ್ಬೋದು. ನಾನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ತೀನಿ ಅಂತ ಹೇಗೆ ಅಂತ ನೋಡಿ. ನೀಟಾಗಿ ಹೆರ್ಕೊಳ್ಳಿ. ಅದು ತುಂಬ ಚೆನ್ನಾಗಾಗತ್ತೆ. ಇದು ಸ್ವಲ್ಪ ಹಸಿವು ಕಡಿಮೆ, ನಿಶಕ್ತಿ ಇದೆ ಅಂತನೋರಿಗೆ ನೋಡಿ, ಈ ಥರ ನಾವು ರೆಸಿಪಿ ಮಾಡಿಕೊಂಡು ತಿನ್ಬೋದು. ಹಸಿವು ತುಂಬ ಚೆನ್ನಾಗಾಗುತ್ತೆ. ಸೌತೆ ತುಂಬ ತಂಪು ಅಂತ ಹೇಳ್ತಾರೆ. ನೋಡಿ, ಆ ಬೀಜದಲ್ಲಿ ನೀರಿತ್ತು ನೋಡಿ, ಅದನ್ನೂ ಅದಕ್ಕೆ ಹಾಕ್ಕೊಳ್ಳಿ, ಎಸಿಬೇಡಿ. ಫುಲ್ಲು ನ್ಯೂಟ್ರಿಷಿಯಸ್ಸಿಂದ ತುಂಬಿಕೊಂಡಿರುತ್ತೆ, ನೋಡ್ಬೋದು. ಆ ನಂತರಕ್ಕೆ ಸ್ವಲ್ಪ ಅರಿಶಿನ ಹಾಕಿ, ಸ್ವಲ್ಪ ನೀರು ಹಾಕಿ, ಜಾಸ್ತಿ ಬೇಕಾಗಲ್ಲ ಇದಕ್ಕೆ. ಸ್ವಲ್ಪ ನೀರು ಹಾಕಿ, ಒಂದು ಅರ್ಧ ಮುಕ್ಕಾಲು ಲೋಟೆಯಷ್ಟು ನೀರು ಹಾಕಿ ಬೇಯಕ್ಕೆ ಇಟ್ಕೊಳ್ಳಿ. ನಾನು ಅರ್ಧ ಸೌತೆದು ಮಾತ್ರ ಮಾಡಿದೆ, ಜಾಸ್ತಿ ಖರ್ಚಾಗಲ್ಲ, ತಂಬುಳಿನೇ ಇದ್ದ ಕಾರಣ. ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಅಥವಾ ತುಪ್ಪ ಹಾಕ್ಕೊಂಡು ತಿನ್ನಲಿಕ್ಕೆ ಭಾಳ ಚೆನ್ನಾಗಾಗತ್ತೆ. ಆಮೇಲೆ ಕಾಳು ಮೆಣಸು ಇದೆಯಲ್ಲ, ಅದನ್ನ ನಾವು ಏನು ಮಾಡ್ತೀವಿ ಗೊತ್ತಾ, ಅದನ್ನ ಲೈಟಾಗಿ ಹುರ್ಕೊಂಡು ಪುಡಿ ಮಾಡಿ ಇಟ್ಕೋತೀವಿ. ಅದನ್ನೇ ನಾವು ಸಾಧಾರಣ ಎಲ್ಲದಕ್ಕೂ ಬಳಸೋದು. ವ್ರತಕ್ಕಂತೂ ಬೇಕೇ ಬೇಕು. ಇನ್ನು ಸ್ವಲ್ಪ ದಿವಸದಲ್ಲಿ ವ್ರತ ಬರುತ್ತೆ ತಾನೇ, ಅದು ಬೇಕೇ ಬೇಕಾಗುತ್ತೆ. ನೋಡಿ, ಅದನ್ನ ಬೇಯಕ್ಕೆ ಇಟ್ಟಿದ್ದೀನಿ, ನೋಡ್ಬೋದು. ಆನಂತರ ಸಿಪ್ಪೆ ಉಂಟು ನೋಡಿ, ಸಿಪ್ಪೆನ ನೋಡಿ ಕಟ್ ಮಾಡಿಕೊಂಡು ಇಟ್ಕೊಳ್ಳಿ. ನಾನು ಮುಂದಿನ ವೀಡಿಯೋಗಳಲ್ಲಿ ಅದನ್ನ ಏನು ಮಾಡ್ಬೋದು ಅಂತ ತೋರಿಸ್ತೇನೆ ನಿಮಗೆ. ಸಿಪ್ಪೆನೇ ಎಸಿಬೇಡಿ, ತುಂಬಾ ಸಾರಾಂಶ ಇರುತ್ತೆ ಅದರಲ್ಲಿ. ತುಂಬಾ ತಂಪು, ಫೈಬರಿಂದ ಕೂಡಿರುವಂಥದ್ದು. ಅದನ್ನ ಒಂದು ಪಾತ್ರೆಗೆ ಹಾಕಿ ಇಟ್ಕೊಂಡಿದ್ದೀನಿ, ನೋಡ್ಬೋದು. ನಾನು ಮಾರನೇ ದಿವಸ ಅದರದ್ದು ರೆಸಿಪಿ ಮಾಡಿದೆ, ಅಂದರೆ ಚಟ್ನಿ ಮಾಡಿದೆ ಅಷ್ಟೇ. ಬೇರೆ ನಮ್ಮನೆಯಲ್ಲಿ ಚಟ್ನಿ ಮಾಡಿದ್ದೆ ನಾನು ಆ್ಯಕ್ಚುಲಿ. ನೋಡಿದ್ದು ಇದಕ್ಕೇನು ಮಸಾಲೆ ಬೇಕು ನೋಡಿ, ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ, ಕಾಯಿ ಮೆಣಸು, ಆಮೇಲೆ ಕೆತ್ತೆ ಹುಳಿ ಪುಡಿ ಮತ್ತು ಜೀರಿಗೆದು ಪೆಪ್ಪರ್ ಪುಡಿ, ತುಂಬಾ ಇಂಪಾರ್ಟೆಂಟು, ಉಪ್ಪು, ಆಮೇಲೆ ಸ್ವಲ್ಪ ಬೆಲ್ಲ ಕೊನೆಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಇಷ್ಟೇ ಮಸಾಲೆ ಹಾಕುವಂಥದ್ದು. ಈರುಳ್ಳಿ, ಬೆಳ್ಳುಳ್ಳಿ, ಒಗ್ಗರಣೆ ಏನೂ ಬೇಕಾಗಲ್ಲ ಇದಕ್ಕೆ. ಇದು ಕುದಿಬೇಕು. ಕುದ್ದ ನಂತರ ಒಂದು ಒಗ್ಗರಣೆ ಕೊಡಬೇಕು ಅಷ್ಟೇ ಇದಕ್ಕೆ. ತಂಬುಳಿನೂ ಮಾಡಿದ್ದೆ ನಾನು ನಿಮಗೆ, ತುಂಬ ಸಲ ತೋರಿಸಿದ್ದೀನಿ. ಚೇರೆ ಕುಡಿ ಅಂತ ಒಂದಿದೆ, ತೇರೆ ಅಂತ ತುಳುವಲ್ಲಿ, ಇನ್ನೊಂದು ತುಳುವಲ್ಲಿಯೂ ಹೇಳ್ತಾರೆ. ಅದರ ಚಿಗುರು ತಂದು ನಾನು ತಂಬುಳಿ ಮಾಡಿಡ್ತೆ, ತುಂಬ ಸಲ ತೋರಿಸಿದೆ. ಅದಕ್ಕೆ ನಾನು ಈ ವಿಡಿಯೋದಲ್ಲಿ ತೋರಿಸಿಲ್ಲ ಅದನ್ನ. ನೋಡಿ, ಕುದಿಬೇಕಿದು. ಕುದ್ದ ನಂತರ ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕು. ಇಂಗು ಮತ್ತು ಬೆಲ್ಲ ನೋಡಿ, ಕೊನೆಗೆ ಇಂಗು ಮತ್ತು ಬೆಲ್ಲ ಹಾಕಿ ಕುದಿಸಿದ್ರೆ ಹಾಗೆ ಬಿಡ್ತು. ಕೊನೆಗೆ ಉದ್ದಿನಬೇಳೆ, ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಹಾಕ್ಕೊಂಡೆ. ಫಸ್ಟ್ ಬಾಳಕದ ಮೆಣಸಿತ್ತು, ನನ್ನ ಅತ್ತಿಗೆ, ಉಷಾತ್ತಿಗೆ ಅಂತ ಒಬ್ಬರಿದ್ರು, ಅವರು ಕೊಟ್ಟಿರುವಂಥದ್ದು. ನಾನು ಈ ಬಾಳಕದ ಮೆಣಸೆಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ, ಇದ್ದರೆ ತಿಂದು ಹೋಗುತ್ತೆ. ಆಮೇಲೆ ಹೊಟ್ಟೆ ಉರಿ ಎಲ್ಲ ಬರುತ್ತೆ ಈ ಊರಲ್ಲಿ. ತುಂಬ ಸೆಕೆ ಆದ ಕಾರಣ ಇದೆಲ್ಲ ಜಾಸ್ತಿ ಸೂಟೇಬಲ್ ಆಗಲ್ಲ ನಮ್ಮೂರಿಗೆ. ಆದರೂ ಇದೇ ಅಲ್ಲ, ನಮ್ಮ ಅತ್ತಿಗೆ ಕೊಟ್ಟರಲ್ಲ ಅಂತ ಮತ್ತು ಆ ರೆಸಿಪಿಗೆ ತುಂಬಾ ಚೆನ್ನಾಗಾಗತ್ತೆ, ತಂಬುಳಿಗೆ ಮತ್ತು ಇದಕ್ಕೆ. ನೋಡಿ, ಅದು ನೀಟಾಗಿ ಗೋಲ್ಡನ್ ಬ್ರೌನ್ ಬರೋ ತನಕ ಹುರ್ಕೊಳ್ಳಿ. ಖಾರ ಖಾರ ಇರುತ್ತೆ,
ಅಲ್ಟಿಮೇಟ್ ಆಗಿರುತ್ತೆ. ಆನಂತರ ಅದೇ ಇದರಲ್ಲಿ ನಾನು ಒಗ್ಗರಣೆನೂ ಹಾಕ್ಕೊಂಡೆ. ಅದಕ್ಕೆ ಸಾಸಿವೆ, ಉದ್ದಿನಬೇಳೆ, ಇಂಗು, ಕರಿಬೇವು ಸೊಪ್ಪು ಹಾಕಿ ಒಗ್ಗರಣೆ ಹಾಕಿದರೆ ಆಗೋಯ್ತು. ಇತ್ತು ಅಂದರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ, ಏನು ತೊಂದರೆ ಇಲ್ಲ. ಹಾಕಿ ಡಬ್ಬದಲ್ಲಿ ಹಾಕಿ ಗಟ್ಟಿಯಾಗಿ ಮುಚ್ಚಿಟ್ರೆ 3-4 ದಿವಸ ಬರುತ್ತೆ. ಇದು ಭಾಳ ಮೆಣಸು ಕುರುಕುರಾಗಿ ಇರುತ್ತೆ. ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಹಾಕಿ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿದರೆ ಸರಿ. ಯಾರಿಗೆ ಬೆಳಗ್ಗೆ ಗಡಿಬಿಡಿದೆ, ತೆಂಗಿನಕಾಯಿ ಎಲ್ಲ ಇರೋದಿಲ್ಲ ಕೆಲವೊಂದು ಸಲ, ಅಥವಾ ಇಷ್ಟ ಇರೋದಿಲ್ಲ ಅಂಥವ್ರು ಈ ಥರ ರೆಸಿಪಿ ಮಾಡಿಕೊಂಡು ತಿನ್ನಿ. ಮಸಾಲೆಗೆ ಸಾಸಿವೆ, ಆಮೇಲೆ ಕರಿಬೇವು ಸೊಪ್ಪು, ಇಂಗು, ಉದ್ದಿನಬೇಳೆ ಬೇಕಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ಪು ಮಾಡ್ಬೋದು. ಈ ವಿಷಯದಲ್ಲಿ ಇಂಗು ಹಾಕ್ಕೊಂಡಿದ್ದೀನಿ ನೋಡ್ಬೋದು. ಆನಂತರ ನೋಡಿ ಎಲ್ಲ ಹಾಕಿ ಅದಕ್ಕೆ ನಾನು ಕೆಂಪು ಮೆಣಸನ್ನ ಸ್ವಲ್ಪ ಕಡಿಮೆ ಒಗ್ಗರಣೆಗೆ ಹಾಕುವಂಥದ್ದು. ನೋಡಿ, ಅನ್ನ, ಬಾಳಕದ ಮೆಣಸು, ಉಪ್ಪಿನಕಾಯಿ, ಉಪ್ಪು, ನೆಕ್ಸ್ಟ್ ತಂಬುಳಿ, ಸೌತೆ ಮುಂಚಿ ಜೊತೆ ನಂದು ಊಟ ರೆಡಿಯಾಗಿದೆ. ಹೇಗಾಗಿದೆ ಹೇಳಿ ಈ ಚಿಕ್ಕ ವಿಡಿಯೋ? ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.